ವಿರಾಮದೊಳಗೆ ಮತ್ತೆ ನಮ್ಮ ನೀವು ಅರ್ಪಿಸುವ ನಮ್ಮ ಸುರುಚಿಕರಕ್ಕೆ ಸ್ವಾಗತ. ಇದು ಓಕೆ, ಸರ್ವಸಾಧಾರಣ ಸಾಗದಾಗಿರುವಂತಹ ಒಂದು ಚಟ್ನಿ ಅಂತೂ ರೆಡಿ ಮಾಡಿದ್ದಾರೆ. ಈಗ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಚಪಾತಿ ಮಾಡ್ತಾರೆ ಹೇಳಿದ್ರು, ಹೇಗೆ ಅಂತ ಅವ್ರಿಗೆ ಎಸ್ ಮ್ಯಾಮ್. ಇವಾಗ ಯಾವ ಚಪಾತಿ ಹೇಳಿದ್ರಿ? ಗೋಧಿ ಚಪಾತಿ. ಅದಕ್ಕೆ ಏನು ಇನ್ನು ಫುಲ್ಕಾ ಚಪಾತಿ ಅಂತ ಹೇಳ್ತಾರೆ. ಅದರಲ್ಲಿ ಆಯಿಲ್ ಏನು ಹಾಕ್ಲಿಕ್ಕಿಲ್ಲ. ಆಯಿಲ್ ಇಲ್ಲ, ಆಯಿಲ್ ಏನು ಹಾಕಲಿಲ್ಲ. ಆಯಿಲ್ ಹಾಕ್ಲಿಕ್ಕೆ ಖಾಲಿ ಉಪ್ಪು ನೀರಲ್ಲಿ ಮಿಕ್ಸ್ ಮಾಡಿ ಬಾಲ್ ಮಾಡಿ ಮತ್ತೆ ಸ್ವಲ್ಪ ಅರ್ಧ ಗಂಟೆ ಇಟ್ಟು ಮತ್ತೆ ಚಪಾತಿ ಲಟ್ಟಿಸ್ಕೊಡೋದಾ? ಓಕೆ. ನಾರ್ಮಲ್ ನಾವೀಗ ಚಪಾತಿ ಅಂದಾಗ ಏನು ಗೋಧಿ ಅಥವಾ ಹಿಟ್ಟು ತಗೊಂಡ್ಬಂದು ಅದನ್ನು ಆವಾಗಲೇ ಮಾಡಿ ಚಪಾತಿ ಮಾಡ್ತೀವಿ. ಬಟ್ ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು ಸ್ವಲ್ಪ. ಓಕೆ, ಆವಾಗಲೇ ಫುಲ್ಕಾ ಚಪಾತಿ ಥರ ಬರುತ್ತೆ. ಸ್ವಲ್ಪ ಸ್ಮೂತ್ ಆಗ್ತದೆ. ತುಂಬ ಫುಲ್ಕಾ ಆಗಿ ಆಗೋದಿಲ್ಲ, ಸ್ವಲ್ಪ ಸ್ಮೂತ್ ಆಗಿ ಚೆನ್ನಾಗಿರುತ್ತಲ್ಲ. ಡ್ರೈ ಚಪಾತಿ. ಓಕೆ. ಅದಕ್ಕೆ ಏನು ಬೇರೆ ಏನು? ಓಕೆ, ಹಾಗಾದರೆ ರೆಡಿ ಮಾಡ್ಕೊಳ್ಳೋಣ. ನೀವೆಂತ ಅಲ್ಲಿ ರೆಡಿ ಮಾಡಿ ತಂದಾಗೆ ಕಾಣ್ತದೆ. ನಾನು ಇದರಲ್ಲಿ ನೀರು ಮತ್ತೆ ಉಪ್ಪು ಹಾಕಿ ಹಿಟ್ಟು ರೆಡಿ ಮಾಡಿ. ಅದು ಯಾವುದು? ಕಡಲೆ ಮೈದಾ ಇಲ್ಲ, ಗೋಧಿ ಹಿಟ್ಟು ಮಾಡ್ಕೊಂಡು. ಮೈದಾ ಕೂಡ ಮಾಡ್ಕೊಳ್ಬೋದಾ? ಹೇಗೆ ಗೊತ್ತಿಲ್ಲ, ನೀವಂತೂ ಗೋಧಿಯಲ್ಲಿ ಮಾಡಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳುವುದಕ್ಕೆ ಗೋಧಿಯಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತೆ ಖಾಲಿ ಇದು ಗೋಧಿ ವೈಟ್ ಹಿಟ್ಟು. ಓಕೆ, ನೀವು ಗೋಧಿ ಹಿಟ್ಟಿದ್ದು ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀರಾ. ಈಗ ತವಾ ಬಿಸಿ ಮಾಡಿ. ಓಕೆ, ಅದನ್ನು ಲಟ್ಟಿಸ್ಕೊಳ್ಲಿಕ್ಕಿಲ್ಲ, ಅದನ್ನು ಚಪಾತಿ. ಓಕೆ, ಫಸ್ಟಿಗೆ ತವಾ ಬಿಸ್ಕೊಂಡು ಮಾಡ್ಕೊಳ್ವಾ? ತವಾ ಬಿಸಿ ಆಗಬೇಕು. ಓಕೆ, ಇದೆಲ್ಲ ನಾವು ಆವಾಗಲೇ ಮಾಡಿ ಇಟ್ಟ ಚಟ್ನಿಗೆಲ್ಲ ಮ್ಯಾಚಿಂಗ್ ಆಗ್ತದೆ ಹೇಗೆ? ಚಟ್ನಿಗೆ ಮ್ಯಾಚ್ ಆಗ್ತದೆ. ಮತ್ತೆ ಇದು ಗೋಧಿ ಉಂಟಲ್ಲ, ಗೋಧಿಗೆ ಹೀಗೆ ಮಾಡಿ. ಓಕೆ, ಗೋಧಿಯಲ್ಲಿ ಆ ಥರ ನಾರ್ಮಲ್ ಹೇಗೆ ಚಪಾತಿ ಮಾಡ್ತದೆ ಅದೇ ಥರ? ಆ ಥರ ಚಪಾತಿ. ಓಕೆ, ತುಂಬ ದೊಡ್ಡ ಸೈಜ್ ಇಲ್ಲ, ತುಂಬ ಸಣ್ಣ ಸೈಜ್. ಸಣ್ಣದು ಮಾಡಲಿಕ್ಕಿಲ್ಲ, ಮೀಡಿಯಮ್ ಸೈಜ್ ಮಾಡಬೇಕು. ಓಕೆ, ಇದಕ್ಕಿಂತ ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ವಾ? ಕೆಲವರೆಲ್ಲ ಏನು ಬೇರೆ ಇಲ್ಲ, ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಖಾಲಿ ಗೋಧಿ ಹಿಟ್ಟನ್ನು. ಈಗ ಬಿಸಿ ಆಯಿತು, ಅದಕ್ಕೆ ನಾನು ಇದರಲ್ಲಿ ಹಾಕಿ. ಇದೆಲ್ಲ ನಿಮ್ಮ ಕಡೆ ಎಲ್ಲ ಫೇಮಸ್ ಹೇಗೆ? ನಮ್ಮ ಕಡೆಯಲ್ಲಿ ದಿವಸ ರಾತ್ರಿಗೆ ನಾನು ಚಪಾತಿ ತಿಂತೇನೆ. ಈ ಥರದ್ದು ಚಪಾತಿ, ರೈಸ್ ಅಂತ ತಿನ್ನೋದಿಲ್ಲ, ಇದು ಚಪಾತಿ ಪದಾರ್ಥ. ಅದಕ್ಕೆ ಪದಾರ್ಥ ಬೇರೆ ಬೇರೆ ಮಾಡಬೇಕು. ತರಕಾರಿ ಮಾಡ್ಕೊಳ್ಳೋದಲ್ಲ. ಓಕೆ, ಎಲ್ಲ ಮಾಡಿ ರೈಸಿನ ಬದಲು ಇದೇನೇ ನೈಟ್ ಇದು ಜಾಸ್ತಿ ನಮ್ಮ. ಓಕೆ, ಮತ್ತು ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆ ನೋಡಿ. ಆಯಿಲ್ ಏನು ಹಾಕಲ್ಲ, ಆಯಿಲ್ ಏನು ಹಾಕಲಿಲ್ಲ. ಮತ್ತು ಇದು ಬಿಸಿ ಬಿಸಿ ತಿನ್ನಬೇಕು, ತುಂಬ ಟೈಮ್ ಹಾಕಲಿಕ್ಕೆ ಇಲ್ಲ. ಓಕೆ, ಇದರಲ್ಲಿ ಮೇಲೆ ಒಂದು ಹಾಕಿ ಹಾಗೆ ಹಾಕ್ಕೊಳ್ತೀರಾ? ಹಾಗೆ ಹಾಕಬೇಕು. ಓಕೆ, ಇದು ಇದರಲ್ಲಿ ಮೇಲೆ ಮಾಡಿ ಒಂದು ಮಿನಿಮಮ್ 4-5 ಚಪಾತಿ ಮಾಡಬೇಕು. 5 ಚಪಾತಿ ಮಾಡ್ಕೊಳ್ಬೋದು. ಅಂದರೆ ಈ ಥರ ಮೇಲೆ ಮಾಡಿ ಈಗ ಪಲ್ಟಿ ಮಾಡಬೇಕು. ಒಂದೇ ಸೈಡ್ ಆಗಬೇಕಾ, ಮತ್ತೆ ಒಂದೇ ಸೈಡ್ ಪಲ್ಟಿ ಮಾಡ್ಕೊಳ್ಳೋದು. ಓಕೆ, ಮತ್ತೆ ವಾಪಸ್ ನಾವು ಇದನ್ನು ಈಗ ಬೆಂಕಿಯಲ್ಲಿ ಇದು ಬಿಸಿ ಮಾಡಿ ಬೆಂಕಿಯಲ್ಲಿ ಸ್ಟ್ಯಾಂಡಲ್ಲಿ ಅದು ಮಾಡಿ ಇದು ಮಾಡಬೇಕು. ಓಕೆ, ಹಾಗಾಗಿ ಈ ಥರ ಒಂದು 4-5 ಒಟ್ಟಿಗೆ ಹಾಕಬೇಕು. ಒಳ್ಳೆಯದು. ಓಕೆ, ಮನೆಯಲ್ಲೆಲ್ಲ ಇರುವಾಗ ತುಂಬ ಜನ ಎಲ್ಲ ಇರುವಾಗ ಈ ಥರ ಒಟ್ಟು ಒಂದೇ ಸರ್ತಿ ಮಾಡಿ ಹಾಟ್ ಕೇಸಲ್ಲಿ ಇಡಬೇಕು. ಸ್ವಲ್ಪ ಅರ್ಧ ಗಂಟೆ ಒಳಗೆ ತಿನ್ನಬೇಕು. ಅರ್ಧ ಗಂಟೆ ತುಂಬ ಟೈಮ್ ಇದು ಇಡಲಿಕ್ಕೆ ಇಲ್ಲ. ಹಾಗೆ. ಓಕೆ, ಮತ್ತು ಗೋಧಿ ಉಂಟದ, ನೀವು ಗೋಧಿ ತಗೊಂಡು ಕ್ಲೀನ್ ಮಾಡಿ ಗ್ರೈಂಡಿಂಗ್ ಮಾಡಿ ಇಡಬೇಕು. ಇಲ್ಲ ಅಥವಾ ಬೇರೆ ಗೋಧಿ ಹಿಟ್ಟು ಉಂಟನ ಊರಲ್ಲಿ, ನಮ್ಮ ಊರಲ್ಲಿ ಗೋಧಿ ಬೆಳೆ ಮಾಡುವ ಕಾರಣ ಅದರಂತೆ ನಾವೇ ಯೂಸ್ ಮಾಡ್ಕೊಳ್ತೀವಿ. ನಾನು ಅದೇ ಯೂಸ್ ಮಾಡಿ. ನಿಮ್ಮಲ್ಲೆಲ್ಲ ಗೋಧಿ ಎಲ್ಲ ನೀವೇ ಮನೆಯಲ್ಲೇ ಗದ್ದೆ ಉಂಟು. ಓಕೆ, ಹಾಗಾಗಿ ಗೋಧಿಗೆ ಏನು ಇದು ಬೇಕು ಅಂತಿಲ್ಲ. ಅದು ಪೌಡರ್ ತರಲಿಕ್ಕೆ ಇಲ್ಲ, ಬೇರೆ ಯಾವುದು ಯೂಸ್ ಮಾಡಲಿಕ್ಕೆ. ಹೌದು. ಆಯ್ತು, ಇದು ಈಗ ಅದು ರೆಡಿಯಾ? ರೆಡಿ. ಈಗ ನೀನು ಗ್ಯಾಸ್ ಆನ್ ಮಾಡಿ. ಓಕೆ, ಸ್ವಲ್ಪ ಮೇಲೆ ಮಾಡಬೇಕು. ಓಕೆ, ಇದು ಚಪಾತಿ ಉಂಟಲ್ಲ, ಈಗ ನೋಡಿ ಕರೆಕ್ಟಾಗಿ ಫುಲ್ಕಾ ಚಪಾತಿ ತಿಂತಿದ್ರೆ ಈ ಥರ ಬರಬೇಕಲ್ಲ. ಓಕೆ, ನೋಡಿ ನೀವು ಎಕ್ಸ್ಪರ್ಟ್ ಮಾಡಿದ್ದೀರಲ್ಲ. ಓಕೆ, ಕರೆಕ್ಟ್ ಆಯ್ತು ಮ್ಯಾಮ್, ಸಾರಾಗಿ ಬಂದಿದೆ ನೋಡಿ. ಇದಂತೂ ನಿಜವಾಗಿ ಚೆನ್ನಾಗಿ ಬಂದಿದೆ ಮ್ಯಾಮ್. ನಾರ್ಮಲ್ ಚಪಾತಿಗಿಂತ ಇದೇ ಬೆಟ್ರ್ ನೋಡಿ. ಯಾರು ಗೊತ್ತಿಲ್ಲ ಅಂತ ಎನಿಸಿ ನಾನು ನಮ್ಮದು ಸ್ವಲ್ಪ ಸ್ಟೈಲಲ್ಲಿ ನೋಡ್ತಿದ್ದೆ. ಇವತ್ತು 2 ಸೈಡ್ ಮಾಡಬೇಕು. ಹೌದು, ಅಲ್ಲ ನಾರ್ಮಲ್ ಚಪಾತಿಗಿಂತ ಇದೇ ಬೆಟ್ರ್ ಅಲ್ಲ, ಚೆನ್ನಾಗಿರುತ್ತೆ ನೋಡಿ. ಇದು ನಮ್ಮದು ಆಫ್ ಮಾಡೋದಲ್ಲ. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋ ಟೈಮ್ ಅಲ್ಲ.
ಈಗ ನಮ್ಮ ಚಪಾತಿ ರೆಡಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ತೀವಿ. ಫುಲ್ಕಾ ಚಪಾತಿ ರೆಡಿ ಅಲ್ಲ ಇದು ಚಿಕನ್ಗೆ ಮತ್ತೆ ಹಸಿ ಯಾವುದು ಬಟಾಣಿ ಪದಾರ್ಥಕ್ಕೆ ಮತ್ತೆ ಪನ್ನೀರ್ ಬಟಾಣಿ ಪದಾರ್ಥಕ್ಕೆ ಯಾವುದು ಮಸಾಲಾ ಪದಾರ್ಥಕ್ಕೆ ತಿನ್ಬೇಕು. ಆಕ್ಚುಲಿ ಈ ಥರದ್ದು ಅದೇ ಆ ಥರ ಪನ್ನೀರ್ದಕ್ಕೆಲ್ಲ ಸಕ್ಕದಾಗಿರುತ್ತೆ. ಬಟ್ ನಾರ್ಮಲ್ ಚಪಾತಿ ತಿಳಿದ್ರೆ ಅದು ಏನು ಗಟ್ಟಿ ಥರ ಇರುತ್ತೆ ನೋಡಿ. ಇದು ಎರಡು ಸೈಡ್ ಕೂಡ ಏನು ಫುಲ್ಕಾಗಿ ಚೆನ್ನಾಗಿ ಬಂದಿರುತ್ತಲ್ಲ. ನಾರ್ಮಲ್ ನಾವು ಪೂರಿ ಎಲ್ಲ ಹೇಗೆ ತಿಂತೀವಿ ಆ ಥರ ಚೆನ್ನಾಗಿದೆ ಮ್ಯಾಮ್. ನೀವು ಎಷ್ಟು ಈಸಿಯಾಗಿ ನೋಡಿ ಹ್ಯಾಳಿ ಸರಿಸಿ ರಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲದ್ರೆ ನಾವು ಆವಾಗಲೇ ಮಾಡಿದ ಚಟ್ನಿ ಕೂಡ ಮ್ಯಾಚಿಂಗ್ ಅಂತ ಹೇಳ್ತಿದ್ರಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಸರೋಜ ಸಾಕಾಗಿರುವಂತಹ ಫುಲ್ಕಾ ಚಪಾತಿ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಫುಲ್ಕಾ ತಯಾರಿಸುವ ವಿಧಾನ: ಮೊದಲಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೂ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಮೃದುವಾಗಿ ಕಲಸಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ತೆಳುವಾಗಿ ಲಟಿಸಿ ಕಾದ ತವಾದ ಮೇಲೆ ಕಾಯಿಸಿ. ಸ್ವಲ್ಪ ಕಾದ ನಂತರ ಬೆಂಕಿಯ ಮೇಲೆ ಸುಟ್ಟು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಫುಲ್ಕಾ ಮಸಾಲೆ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಚಪಾತಿ, ಇನ್ನೊಂದು ಪೊಟೆಟೊ ಈರುಳ್ಳಿ ಚಟ್ನಿ ಅಲ್ಲ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಚಪಾತಿ ಒಟ್ಟಿಗೆ ತಗೊಳ್ಬೋದಾ? ಆದರೆ ನಾವು ಫಸ್ಟಿಗೆ ಸ್ವಲ್ಪ ಚಟ್ನಿಯನ್ನು ಹಾಗೆ ಟೇಸ್ಟ್ ಮಾಡುವಲ್ಲ. ಆ್ಯಕ್ಚುಲಿ ಇದೆಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಚೆನ್ನಾಗಿದೆ. ಉಪ್ಪೆಲ್ಲ ಕರೆಕ್ಟಾಗಿದೆ. ನಾವು ಈರುಳ್ಳಿ ಎಲ್ಲ ರಾ ಹಾಕಿದ ಕಾರಣ ಅದನ್ನು ನಾವು ಗಂಜಿ ಊಟಕ್ಕೆಲ್ಲ ಮ್ಯಾಚಿಂಗ್ ಆಗ್ಬೋದಲ್ಲ. ಸ್ವಲ್ಪ ಗಟ್ಟಿ ಥರ ಮಾಡಿದರೆ. ಓಕೆ, ಈಗ ಚಪಾತಿ ಜೊತೆ ತಗೊಳ್ಳೋ. ಚಪಾತಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ಹೀಗೆ ತಗೊಂಡು ತಗೊಳ್ಳೋಲ್ಲ. ಒಂದು ನಾರ್ಮಲ್ ಚಪಾತಿ ಅಂತ ಹೇಳಿದರೆ ಸ್ವಲ್ಪ ಗಟ್ಟಿ ಥರ ಟೈಪ್ ಎಲ್ಲ ಬರುತ್ತೆ ನೋಡಿ. ಬಟ್ ಇದು ಎರಡು ಸೈಡ್ ಕಡೆ ಕರೆಕ್ಟಾಗಿ ಬಂದಿದ್ದಾನೆ. ಟೇಸ್ಟ್ ಅಷ್ಟು ಗಮನ ಇದೆ. ಇದು ಪನ್ನೀರು ಏನಾದರೂ ಗಸಿ ಆ ಥರದ್ದೆಲ್ಲ ಸಿಕ್ಕಿದರೆ, ಚಿಕನ್ಗೆಲ್ಲ ಸಿಕ್ಕಿದರೆ ಒಳ್ಳೆ ಮ್ಯಾಚಿಂಗ್ ಅಲ್ಲ, ಚೆನ್ನಾಗಿದೆ. ಅದು ನೀವು ಸ್ಪೆಷಲಾಗಿ ಒಡಿಶಾ ಡಿಶ್ ಅಂತ ಹೇಳಿದ್ರಲ್ಲ, ಫುಲ್ಕಾ ಚಪಾತಿ ಒಡಿಶಾ ಡಿಶ್. ನೀವೆಲ್ಲ ಒಡಿಶಾದು ಬಿಡೋದೇ ಇಲ್ಲ, ಎಲ್ಲ ಒಂದೊಂದು ಟ್ರೈ ಮಾಡ್ತಾಯಿದ್ದೀರ. ಚೆನ್ನಾಗಿದೆ ಮ್ಯಾಮ್, ಟೇಸ್ಟ್ ಆಗಿತ್ತು. ಮತ್ತು ಇದು ಚಟ್ನಿ ಅಂತೂ ಈಸಿಯಲ್ಲಿ ನಾರ್ಮಲ್ ಆಗಿ ಮನೆಯಲ್ಲಿ ಮಾಡುವಂಥದ್ದು. ನಾವು ಯಾವಾಗ ಚಪಾತಿ ಹೇಗೆ ಮಾಡ್ತೇವೆ ಅದೇ ರೀತಿ ಇದನ್ನು ಯಾವುದು ಎಲ್ಲ ಉಂಟು, ಯಾವಾಗ ಎಂತ ಸಹ ಇಲ್ಲ ಅಥವಾ ಮಕ್ಕಳಿಗೆ ಬೇಕು ಇದು ರೆಡಿ ಮಾಡಿಕೊಡ್ತೀವಿ. ಹೌದು, ಮತ್ತು ಆಯಿಲ್ ಕೂಡ ಯೂಸ್ ಮಾಡಿಲ್ಲ. ಹಾಗೆ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಗ್ತದೆ ಅಲ್ಲ? ಟೇಸ್ಟ್ ಆಯಿತು ಅಂತ ಎನಿಸಿ ನಾವು ಖುಷಿ ಆಯಿತು. ಓಕೆ, ನನಗೆ ಕೂಡ ಖುಷಿ ಆಗಿದೆ. ಈ ಥರ ನೀವು ಸ್ಪೆಷಲಾಗಿ ಡಿಶ್ಗಳನ್ನು ಒಡಿಶಾದ್ದು ಏನೇನು ಚಿಕ್ಕದು ಡಿಶ್ ಕೂಡ ಇದ್ದರು ಅದನ್ನೆಲ್ಲ ನಮಗೆ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಹೇಳ್ಕೊಡ್ತಿದ್ದಾರಲ್ಲ. ಹಾಗಾಗಿ ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದ್ದು, ಟೇಸ್ಟಿಯಾಗಿ ಬಂದಿದ್ದು. ಹಾಗೆ ನಮಗೆ ಒಂದು ಕ್ಯಾರೆಕ್ಟರ್ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ದವಸಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಫುಲ್ಕಾ ಚಪಾತಿ ಮತ್ತು ಸ್ಪೆಷಲಾಗಿ ಒಡಿಶಾ ಡಿಶ್ ಅಂತ ಹೇಳಿದರು. ಅಂದರೆ ಪೊಟೆಟೊ ಮತ್ತು ಈರುಳ್ಳಿ ಹಾಕಿ ಚಟ್ನಿ ಎರಡು ಕೂಡ ಚೆನ್ನಾಗಿ ಮಾಡಿದ್ರು, ಟೇಸ್ಟಿಯಾಗಿ ಮಾಡಿದ್ರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.